ಪುತ್ತೂರು ತಾಲೂಕಿನ ಕೆಯೂರು ಗ್ರಾಮದ ಕಣಿಯೂರಿನ ಚೆನ್ನಪ್ಪ ಅಜಿಲಾಯ ಎಂಬವರ ಮೇಲೆ ಸ್ಥಳೀಯ ದಲಿತ ಸಮುದಾಯಕ್ಕೆ ಸೇರಿದ ಯುವತಿಯ ಹೆಸರಿನಲ್ಲಿ ಅವರ ನಕಲಿ ಸಹಿಯನ್ನ ಬಳಸಿ ಸುಳ್ಳು ದೂರು ನೀಡಲಾಗಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಆರೋಪಿಗಳನ್ನ ಪತ್ತೆ ಹಚ್ಚಬೇಕೆಂದು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿಯ ಸ್ಥಾಪಕಾಧ್ಯಕ್ಷ ಸೇಸಪ್ಪ ಬೆದ್ರಕಾಡು ಎಚ್ಚರಿಸಿದ್ದಾರೆ. ಅವರು ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಚೆನ್ನಪ್ಪ ಅಜಿಲಾಯ ಅವರು ಕೆಎಸ್ಆರ್ಟಿಸಿ ಚಾಲಕರಾಗಿದ್ದು, ಅವರನ್ನ ತೇಜೋವಧೆ ಮಾಡುವ ನಿಟ್ಟಿನಲ್ಲಿ ದಲಿತ ಸಮುದಾಯದವರಾದ ಜಯಾ ಅವರ ಹೆಸರನ್ನ ಬಳಸಿಕೊಂಡು ತನಗೆ ಚೆನ್ನಪ್ಪ ಅಜಿಲಾಯರಿಂದ ದೌರ್ಜನ್ಯ ಆಗಿದೆ ಎಂದು ಸಾರಿಗೆ ಸಚಿವರ ಸಹಿತ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸುಳ್ಳು ದೂರು ನೀಡಲಾಗಿದೆ. ಈ ಬಗ್ಗೆ ಊರಿನಲ್ಲಿ ಇಲ್ಲ ಸಲ್ಲದ ಅಪಪ್ರಚಾರ ನಡೆದಿದ್ದು, ಯುವತಿಗೂ ಅನ್ಯಾಯವಾಗಿದೆ. ಯುವತಿಯು ಠಾಣೆಯಲ್ಲಿ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿ, ನಾನು ಯಾವುದೇ ದೂರು ನೀಡಿರುವುದಿಲ್ಲ ಎಂಬುದಾಗಿ ತಿಳಿಸಿದ್ದಾರೆ. ಸುಬ್ಬಪ್ಪ ಗೌಡ ಮತ್ತು ವೆಂಕಪ್ಪ ಬಿನ್ ತೇಂಪಣ್ಣಗೌಡ ಇವರಿಗೆ ಅಲ್ಲಿ ಒಂದು ರಸ್ತೆಯ ಬಗ್ಗೆ ಒಂದು ವ್ಯಾಜ್ಯ ಆಗ್ತಾ ಉಂಟು. ಈ ವ್ಯಾಜ್ಯ ಹಲವಾರು ವರ್ಷಗಳಿಂದ ನಡೀತಾ ಉಂಟು ಅವರೊಳಗೆ. ಇವರ ಬಗ್ಗೆ ನಮ್ಮ ಒಂದು ದಲಿತ ಯುವತಿ ಜಯ ಸಣ್ಣಪ್ಪು ತಂದೆ ಹೆಸರು ಬಟ್ಟೆಮುಗೇರ ಅಂತೇಳಿ ಈ ಒಂದು ಯುವತಿಯ ಸಹಿಯನ್ನು ಬಳಸಿ ಚೆನ್ನಪ್ಪರು ಇವಳನ್ನು ಲೈಂಗಿಕ ಸಂಪರ್ಕ ಲೈಂಗಿಕವಾಗಿ ಬಳಸಿಕೊಂಡು ಗರ್ಭವತಿ ಮಾಡಿದ್ದಾರೆ. ಮತ್ತೆ ಹರೀಶ್ ಗೌಡ ಎಂಬವರ ಮುಖಾಂತರ ಪಂಚಾಯತಿಗೆ ಮಾಡಿ ಆ ಹುಡುಗಿಗೆ 2 ಲಕ್ಷ ರೂಪಾಯಿ ಕೊಡ್ತೇನೆ ಅಂತೇಳಿ ವಂಚನೆ ಮಾಡಿದ್ದಾರೆ ಅಂತೇಳಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಗೆ ದೂರು ಕೊಟ್ಟಿದ್ದಾರೆ. ಈ ದೂರನ್ನು ವಿಚಾರಣೆ ಮಾಡಿದಾಗ PSI ವಿಚಾರಣೆ ಮಾಡಿದಾಗ ಆ ಯುವತಿ ನಾನು ಚೆನ್ನಪ್ಪರ ಮೇಲೆ ಯಾವುದೇ ದೂರು ಕೊಟ್ಟಿಲ್ಲ, ಅಂತ ದೌರ್ಜನ್ಯ ಕೂಡ ನಮಗೆ ಆಗಿಲ್ಲ ಅಂತ ಹೇಳುವ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವಾಗ ನಮಗೆ ಇಲ್ಲಿರುವುದಂತ ಆ ಯುವತಿಯ ಸಹಿಯನ್ನು ಬಳಸಿದ್ದು ಯಾರು ಚೆನ್ನಪ್ಪರಲ್ಲಿ ರಸ್ತೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೋ ರುಕ್ಮಯ್ಯ ಗೌಡ ಮತ್ತು ವೆಂಕಪ್ಪ ಗೌಡ ಅವರು ಈ ಸಹಿಯನ್ನು ಬಳಸಿ ಈ ಯುವತಿಯ ನಕಲಿ ಸಹಿಯನ್ನು ಬಳಸಿ ಇವರ ಮೇಲೆ ಸುಳ್ಳು ದೂರು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷ ಚಂದ್ರಶೇಖರ, ಜಿಲ್ಲಾ ಉಪಾಧ್ಯಕ್ಷ ಧನಂಜಯ ಬಲ್ನಾಡು, ತಾಲೂಕು ಅಧ್ಯಕ್ಷ ಅಣ್ಣಪ್ಪ ಕಾರೆಕಾಡು, ಉಪಾಧ್ಯಕ್ಷ ಮನೋಹರ ಕೋಡಿಚಾಲು ಮತ್ತು ಚೆನ್ನಪ್ಪ ಅಜಿಲಾಯ ಉಪಸ್ಥಿತರಿದ್ದರು.